ಸ್ಪಂದನ ವಾಹಿನಿಯ ನವರಾತ್ರಿ ವೈಭವದ ಅಂಗವಾಗಿ ಏರ್ಪಡಿಸಿದ ಆನ್ಲೈನ್ ಸ್ಪರ್ಧೆ ಮತ್ತು ನವರಾತ್ರಿ ವರ್ಣಧಾರೆಯ ಬಹುಮಾನ ವಿತರಣಾ ಕಾರ್ಯಕ್ರಮ ಸ್ಪಂದನ ಸ್ಟುಡಿಯೋದಲ್ಲಿ ನಡೆಯಿತು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ನ ಮಾಲಕರು ಹಾಗೂ ವರ್ಣಧಾರೆಯ ಪ್ರಾಯೋಜಕರಾದ ರವೀಂದ್ರ ಶೆಟ್ಟಿ ಮತ್ತು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ PRO ರಾಘವೇಂದ್ರ ನಾಯಕ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಓಕೆ, ತೃತೀಯ ಬಹುಮಾನವನ್ನು ಪಡೆದುಕೊಂಡಿರುವಂತಹ ಅನಿಕಾ. ಕಂಗ್ರಾಚುಲೇಷನ್ಸ್ ಅನಿಕಾ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಅರಾನಾ. ಇನ್ನು ಮುಂದಿನ ಕ್ಯಾಟಗರಿ ಬಂದು ಭಜನಾ ಸ್ಪರ್ಧೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಹಲವಾರು ತಂಡಗಳು ಪಾರ್ಟಿಸಿಪೇಟ್ ಮಾಡಿತ್ತು. ಸೆಕೆಂಡ್ ಬಹುಮಾನ ಹರಿಭಕ್ತಿ ಬಳಗ ಸುರತ್ಕಲ್ ಇವರು ಪಡ್ಕೊಂಡಿದ್ದಾರೆ. ವಿವಿಧ ಸ್ಪರ್ಧಾ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಶೀತಲ್ ಮೀಡಿಯಾದ ಪಾಲ್ದಾರ ಸಂದೇಶ್ ಕಟ್ಪಾಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪಲ್ವೈ ಸಂತೋಷ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ವರ್ಣಧಾರೆ ನವರಾತ್ರಿಯ 9 ದಿನಗಳು ಸಂಜೆಯ ಹೊತ್ತಿನಲ್ಲಿ ವಿವಿಧ ಬಗೆಯ ಉಡುಗೆ ತೊಡುಗೆಗಳ ದರ ನಿಗದಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದೇ ರೀತಿಯಾಗಿ ಆನ್ಲೈನ್ ಸ್ಪರ್ಧೆಯ ಅಂಗವಾಗಿ ಮಕ್ಕಳಿಗೆ ದೇವಿ ವೇಷ ಸ್ಪರ್ಧೆ ಮತ್ತು ಹಿರಿಯರಿಗೆ ಭಜನಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸಾಕಷ್ಟು ಕಡೆಯಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ರಾಮ ಭಜನಾ ಮಹಿಳಾ ಟೀಮ್ ಇದರ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಸೊ ಕಲ್ಯಾಣಪುರದ ಇವರು ಬಹುಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ಕಂಗ್ರಾಚುಲೇಷನ್ಸ್ ಮೇಡಮ್. ತೃತೀಯ ಬಹುಮಾನವನ್ನು ಮಹಿಳಾ ಮಂಡಲ ಕಟ್ಪಾಡಿ ಇವರು ಆನ್ಲೈನ್ ನಲ್ಲಿ ನಡೆಸಿದಂತಹ ಭಜನಾ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಪರವಾಗಿ ನಾನು ಧನ್ಯವಾದ ಹೇಳ್ತಿದ್ದೇನೆ. ಯಾಕಂದರೆ ಅಭಿನಂದನೆ ಮೊದಲಾಗಿ. ಸ್ಪಂದನ ವಾಹಿನಿ ಎಲೆಮರೆ ಕಾಯಿಯಂತಿರುವ ತುಂಬ ಹಳ್ಳಿಗಾಡು ಎಲ್ಲಿ ಇರುವ ಎಲ್ಲ ಪ್ರತಿಭೆಗಳನ್ನು ಗುರುತಿಸಿ ಛದ್ಮವೇಷ ಸ್ಪರ್ಧೆ ಮತ್ತು ಭಜನಾ ಸ್ಪರ್ಧೆಯನ್ನು ಮಾಡಿದ್ದೇವೆ ಆನ್ಲೈನ್ ಮುಖಾಂತರ. ತುಂಬ ಮಂದಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ತುಂಬ ಮಂದಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳಿದೆ ಅವರಿಗೆ ಪ್ರೈಸೇ ಸಿಗುವಂಥ ಇದರಲ್ಲಿ ಮನೋಭಾವದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಲ್ಲ, ಪಾರ್ಟಿಸಿಪೇಟ್ ಮಾಡುವುದೇ ಒಂದು ಪ್ರೈಸ್ ಅಂತ ಎನಿಸಿ ಮಾಡಿದ್ದಾರೆ. ಮೊದಲಾಗಿ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಲೇಬೇಕಾಗ್ತದೆ. ಪಾರ್ಟಿಸಿಪೇಟ್ಸ್ ನಮಗೆ ಇಲ್ಲದಿದ್ದರೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಹ ಕಷ್ಟ. ಸ್ಪರ್ಧಾಳುಗಳಿಲ್ಲದಿದ್ದರೆ ಸ್ಪರ್ಧೆ ನಡೆಸಲಿಕ್ಕೆ ಆಗೋದಿಲ್ಲ. ಎಟ್ ದ ಸೇಮ್ ಟೈಮ್ ಪ್ರಾಯೋಜಕರಿಲ್ಲದ್ರೆ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ಇದು ಇಂಪಾರ್ಟೆಂಟ್. ನಮ್ಮ ಎಲ್ಲ ಕಾರ್ಯಕ್ರಮಗಳ ಹಿಂದೆ ನಮಗೆ ಬೆನ್ನೆಲುಬಾಗಿ ಸ್ಪಂದನ ಟಿವಿಯ ನಿರ್ದೇಶಕರೇ, ಅದೇ ರೀತಿ ಸಿಬ್ಬಂದಿ ವರ್ಗದವರೇ, ಅದೇ ರೀತಿ ಎಲ್ಲ ಸ್ಪಂದನ ಟಿವಿಯ ವೀಕ್ಷಕರೇ, ಮೊದಲನೇದಾಗಿ ಈ ಒಂದು ಅವಕಾಶವನ್ನು ಈ ಸಂದರ್ಭದಲ್ಲಿ ನನಗೆ ಕಲ್ಪಿಸಿದ್ದೀರಿ. ಸ್ಪಂದನ ವಾಹಿನಿಯ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಯಾವುದೇ ಒಂದು ವಾಹಿನಿ ಆಗಲಿ ಸತತವಾಗಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದರೆ ಖಂಡಿತವಾಗಿಯೂ ಅದು ಚಾಲ್ತಿಯಲ್ಲಿ ಇರ್ತದೆ. ಈ ರೀತಿಯ ಉತ್ತಮ ಕಾರ್ಯಕ್ರಮಗಳು ಈ ಕೊರೋನಾದಿಂದಾಗಿ ಬೇಸತ್ತ ಜನರಿಗೆ ಅವರನ್ನು ಒಂದು ಎಂಟರ್ಟೈನ್ ಮಾಡುವಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೀರಿ. ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಮಗೆ ಕೊಟ್ಟಿದ್ದರು. ಅದನ್ನು ಕೇಳಿ ತುಂಬ ಖುಷಿಯಾಯಿತು. ನಮ್ಮ ಪ್ರಭಾ ಅಂತ ನನ್ನ ಸ್ಟೂಡೆಂಟ್ ಅವರು ಹೇಳಿದರು, ನಾವು ಹೇಗೋ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಅಂತ ನಾವು ಭಜನೆಗೆ ಮಾಡಿಕೊಟ್ಟದ್ದು. ತುಂಬ ಕಡೆಯಲ್ಲಿ ಸಹ ಮಾಡಿದ್ದೇವೆ. ನಮಗೆ ಪ್ರೈಸ್ ಬರ್ತಂತ ನಾವು ಅಂತ ಎಣಿಸಲೇ ಇಲ್ಲ. ನಮ್ಮದೇನು ಅಷ್ಟು ಚೆಂದ ಆಗಲಿಲ್ಲ, ಆದರೆ ಸಹ ಅವರಿಗೆ ಚೆಂದ ಕಾಣಿತೇನೆ. ನಾವು ಸಾಧಾರಣ ಮಟ್ಟಿಗೆ ಹೇಳಿದ್ದೇವೆ. ನನಗೆ ತುಂಬ ಖುಷಿಯಾಯಿತು. ನನಗೆ ಭಜನೆ ಕಲಿಸಿಕೊಟ್ಟಂತಹ 12 ವರ್ಷದಿಂದ ಮಾಯಾ ಮೇಡಮ್ಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ದೇವರ ಮುಖಾಂತರ